ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕೆಗೆ ಡೈಮಂಡ್ ಮೆಶ್ಗಳಿರುವ ಬಲೆಯನ್ನ ಉಪಯೋಗಿಸಲಾಗುತ್ತದೆ. ಇದರಿಂದ ಮರಿ ಮೀನುಗಳ ಸಂರಕ್ಷಣೆ ಸಾಧ್ಯವಾಗುತ್ತಿಲ್ಲ. ಅದರಿಂದ ಚೌಕಾಕಾರದ ಮೆಶ್ಗಳುಳ್ಳ ಕಾರ್ಡ್ ತುದಿಯಲ್ಲಿರುವ ಟ್ರಾಲ್ ಬಲೆಗಳನ್ನು ಉಪಯೋಗಿಸುವುದರಿಂದ ಮರಿ ಮೀನುಗಳ ಸಂರಕ್ಷಣೆ ಮತ್ತು ಇಂಧನ ಉಳಿತಾಯ ಇತ್ಯಾದಿ ಪ್ರಯೋಜನಗಳಿವೆ. ಹಾಗಾಗಿ ಚೌಕಾಕಾರದ ಮೆಶ್ಗಳನ್ನು ಉಪಯೋಗಿಸಬೇಕೆಂದು ಚಿಕ್ಕವೀರ್ ನಾಯಕ್ ಹೇಳಿದರು. ಅವರು ಮೀನುಗಾರಿಕೆಯಲ್ಲಿ ಟ್ರಾಲ್ ಬಲೆಯ ಕಾರ್ಡ್ ತುದಿಯಲ್ಲಿರುವ ಚೌಕಾಕಾರದ ಮೆಶ್ಗಳ ಬಳಕೆಯ ಬಗ್ಗೆ ಬಂದರ್ನಲ್ಲಿ ನಡೆದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ್ರು. ಉತ್ಪಾದನೆಯೂ ಕೂಡ ಜಾಸ್ತಿ ಆಗ್ತದೆ, ನಿಮ್ಮ ಆದಾಯನೂ ಕೂಡ ಜಾಸ್ತಿ ಆಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಾಗಾರದಲ್ಲಿ ಡಾಕ್ಟರ್ ಹನುಮಂತರಾವ್ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾರೆ. ಅದನ್ನು ಇಷ್ಟು ಹೇಳಿ ನಮ್ಮ ಇಲಾಖೆ ವತಿಯಿಂದನೂ ಕೂಡ ಅದನ್ನು ಸ್ಕೀಮನ್ನು ಹಾಕ್ಕೊಂಡಿದ್ದೀವಿ. 800 ಟ್ರಾಲ್ ಬೋಟ್ಗಳಿಗೆ ಕೊಡಲಿಕ್ಕೆ ಯೂನಿಟ್ ಕಾಸ್ಟ್ ಒಂದು 10,000 ರೂಪಾಯಿ ಇದರಲ್ಲಿ ಅಂದರೆ 100% ಸಬ್ಸಿಡಿ ರೇಟಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಹಾಕ್ಕೊಂಡಿದ್ದೀವಿ. ಅನಂತರ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ನಾರಾಯಣಪ್ರಭು ಮಾತನಾಡಿ, ಮೀನುಗಾರಿಕೆ ಬಹು ಹಿಂದಿನಿಂದಲೂ ಚಾಲ್ತಿಯಲ್ಲಿದೆ. ಯಾವಾಗ ಕೃತಕ ನೂಲನ್ನು ಉಪಯೋಗಿಸಿ ಟ್ರಾಲ್ ಮೀನುಗಾರಿಕೆ ಮಾಡಲು ಪ್ರಾರಂಭ ಮಾಡಲಾಯಿತೋ ಅಂದಿನಿಂದ ಡೈಮಂಡ್ ಮೆಶ್ಗಳಿರುವ ಬಲೆಯನ್ನ ಮಾತ್ರ ಉಪಯೋಗಿಸಲಾಗುತ್ತಿದೆ. ಟ್ರಾಲ್ ಬಲೆಗಳಲ್ಲಿ ಚೌಕಾಕಾರದ ಮೆಶ್ಗಳುಳ್ಳ ಕಾರ್ಡ್ ತುದಿಗಳನ್ನು ಬಳಸಬೇಕು. ಇದರಿಂದ ಡೀಸೆಲ್ ಪ್ರಮಾಣ, ಸಮಯ, ಸಣ್ಣ ಮೀನು ಮರಿಗಳನ್ನು ಉಳಿಸಿ ಮತ್ತು ಸುಸ್ಥಿರ ಮೀನುಗಾರಿಕೆಗೆ ಉತ್ತೇಜನ ನೀಡಬಹುದು ಎಂದು ಹೇಳಿದ್ರು. ಹಾಗೆಯೇ ಅದು ಇವತ್ತಿಗೂ ಎಲ್ಲ ಕಡೆಯಲ್ಲಿ ಡೈಮಂಡ್ ಮೆಶ್ ಯೂಸ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಸ್ಟೇಟ್ಗಳು ಒಂದೇ ಸರಿ ಯೂಸ್ ಮಾಡ್ತಿದ್ರೆ ಪ್ರಾಯಶಃ ನಮಗೆಲ್ಲ ಗೊತ್ತಿದೆ ಮೀನುಗಾರಿಕೆ ದಿನಗಳು ಕನಿಷ್ಠ ಒಂದು 150 ದಿನಗಳಾದರೂ ಬೇಕು ಅಂತ ನಾವು ಹೇಳ್ಬೋದು. ಇಲ್ಲಿ 100 ದಿನ ಕೂಡ ಒಂದು ವರ್ಷದಲ್ಲಿ ಇಲ್ಲದಿರುವಂಥ ಸ್ಥಿತಿ ನಮಗೆಲ್ಲ ಕಾಣ್ತಾ ಇದೆ. ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ನಿತಿನ್ ಕುಮಾರ್ ಅವರು ಮಾತನಾಡಿ, ಸಮುದ್ರದಲ್ಲಿನ ಮೀನುಗಳನ್ನು ಉಳಿಸುವ ಅಗತ್ಯತೆ ಇದೆ ಎಂದು ಹೇಳಿದ್ರು. ಮೀನುಗಾರಿಕೆಯಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ಭವಿಷ್ಯದಲ್ಲಿ ಸಮುದ್ರದಲ್ಲಿ ಮೀನು ಉಳಿಯಬೇಕು. ಭವಿಷ್ಯದಲ್ಲಿರುವ ಮೀನುಗಾರಿಕೆ ಮಾಡುವಾಗ ನಾವು ಒಂದೇ ಸಮಯದಲ್ಲಿ ಮೀನನ್ನು ಸಮುದ್ರದಲ್ಲಿ ಖಾಲಿ ಮಾಡಬಾರದು, ಅದನ್ನು ಉಳಿಸಬೇಕು ಎಂಬ ದಿಕ್ಕಿನಲ್ಲಿ ಅನೇಕ ಕಾನೂನನ್ನು ಸರ್ಕಾರ ತರ್ತಾ ಇದೆ. ನಾವಿನ್ನು ನೋಡಿದ್ದೇವೆ. ಈ ಸಂದರ್ಭ ಡಾಕ್ಟರ್ ಹನುಮಂತರಾಯಪ್ಪ, ಡಾಕ್ಟರ್ ವಿಜಯ್ ಕೆ, ಯಶ್ವಿನ್, ಸರಸ್ವತಿ, ಶ್ರುತಿ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.